ಒಂದು ಪ್ರತಿಷ್ಠಿತ ಕಣವಾದಂತಹ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಮತದಾರರು ಬಂದು ಮತವನ್ನು ಹಾಕ್ತಾ ಇದ್ದಾರೆ, ಅಷ್ಟೇ ಅಲ್ಲದೆ ಪಕ್ಷದ ಒಂದು ಮುಖಂಡರು ಯಾವ್ಯಾವ ರೀತಿ ಮತದಾನವನ್ನು ಮಾಡಿ ತಮ್ಮ ಪಕ್ಷದ ಪರವಾಗಿ ಯಾವ ರೀತಿ ಮಾತನಾಡಿದ್ದಾರೆ ಅನ್ನುವಂತಹದ್ರ ಕುರಿತು ಇವತ್ತಿನ ವಿಶೇಷ ಕಾರ್ಯಕ್ರಮ ಇದೆ. ಮೊದಲೇದಾಗಿ ನಾವು ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೋಣ. ಅಲ್ಲಿ ಯಾವ್ಯಾವ ರೀತಿಯ ಮತದಾನ ನಡೆದಿದೆ, ಎಷ್ಟೆಷ್ಟು ಜನರು ಮತದಾರರು ಬಂದು ಮತವನ್ನು ಹಾಕಿದ್ದಾರೆ ಹಾಗೂ ಮತದಾನ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂತಹ ಒಂದು ಜಾಗೃತಿ ಇಲ್ಲಿ ಮೂಡಿಸಲಾಗ್ತಾ ಇದೆ. ಸೊ ನೋಡ್ಕೊಂಡು ಬರೋಣ ಯಾವ್ಯಾವ ರೀತಿ ಮತದಾನ ನಡೆದಿದೆ ಅಂತ. ನಾಲ್ಕು ಜನರಿಗೆ ಮತ ಕೊಡುವಂಥ ಹಕ್ಕಿದೆ. ಹಾಗಾಗಿ ಮತದಾನ ಮಾಡಿದ್ದೇವೆ. ಮತದಾನ ಭಾಳ ಚುರುಕಾಗಿ ನಡೀತಾ ಇದೆ. ಇವತ್ತಿನ ಹವಾಮಾನ ಇರ್ಬೋದು, ಸ್ವಲ್ಪ ಮಧ್ಯಾಹ್ನ ನಂತರ ಮಳೆ ಬರ್ಬೋದು ಅನ್ನುವಂಥ ರೀತಿಯ ಫೋರ್ಕಾಸ್ಟ್ ಇದೆ.
ಹಾಗಾಗಿ ಚುರುಕಾಗಿ ಮತದಾನ ನಡೀತದೆ. ವಾತಾವರಣ ಚೆನ್ನಾಗಿದೆ. ನಮ್ಮ ಸರ್ಕಾರ 5 ವರ್ಷದ ಸಾಧನೆ ಅದು ಪ್ರತಿಯೊಂದು ಮನೆ ಕೂಡ ಮುಟ್ಟಿದೆ. ಮತ್ತು ನಮ್ಮ ಜಿಲ್ಲೆ ಮತ್ತು ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯಕ್ರಮ ಕೂಡ ಜನರ ನಿರೀಕ್ಷೆ ಹೊಂದಿಕೊಂಡು ಆ ರೀತಿ ಆಗಿದೆ. ಜನ ಈ ಸಲ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ಇವತ್ತು ಮತದಾನ ಮಾಡುವಂಥ ಅವಕಾಶಗಳು ನಮ್ಮ ಮತದಾರ ಬಾಂಧವರ ಹತ್ರ ಇದೆ. ಕಾಲಿನಲ್ಲಿದ್ದೇವೆ. ಸೊ ಇಲ್ಲಿನ ವಿಶೇಷತೆ ಅಂದರೆ ಈಗ ನಾವು ನೋಡ್ತಾ ಇದ್ದೇವೆ ಪಿಂಕ್ ಬೂತ್ ಮಹಿಳೆಯರಿಗಾಗಿ ವಿಶೇಷವಾಗಿ ಉಡುಪಿಯಲ್ಲಿ 10 ಪಿಂಕ್ ಬೂತ್ಗಳನ್ನು ತೆರೆಯಲಾಗಿದೆ. ಸೊ ಪಿಂಕ್ ಬೂತ್ನಲ್ಲಿ ಏನೇನಿದೆ, ಇದು ವಿಶೇಷವಾಗಿ ಯಾಕೆ ಮಹಿಳೆಯರಿಗಾಗಿ ತೆರೆಯಲಾಗಿದೆ ಅನ್ನುವಂಥದ್ರ ಕುರಿತು ನೋಡ್ಕೊಂಡು ಬರೋಣ. ಸಖಿ ಪಿಂಕ್ ಮತಗಟ್ಟೆ ಕೇಂದ್ರ ಅಂತ ನಾವು ಇದಕ್ಕೆ ಕರಿತೀವಿ. ಫುಲ್ ಓವರ್ ಆಲ್ ಆಗಿ ಈಗ ಪಿಂಕ್ನಲ್ಲೇ ಕವರೇಜ್ ಮಾಡಲಾಗಿದೆ. ಸೊ ಇದು ವಿಶೇಷವಾಗಿ ಮಹಿಳೆಯರಿಗಾಗಿ ಈ ಒಂದು ಮತದಾನ ಕೇಂದ್ರವನ್ನು ತೆರೆಯಲಾಗಿದೆ. ಯಾಕಂದರೆ ಮಹಿಳಾ ಮತದಾರರಿಗೆ ಮತದಾನದ ಒಂದು ವ್ಯಾಲ್ಯೂವನ್ನು ತೋರಿಸ್ಲಿಕ್ಕೋಸ್ಕರ ಮಹಿಳಾ ಸಿಬ್ಬಂದಿಯಿಂದ ಮತದಾನ ಮಾಡಲಿಕ್ಕೆ ಅಥವಾ ಮತದಾನ ಮಾಡಲಿಕ್ಕೆ ಹೆಚ್ಚಿನ ಮಹಿಳೆಯರು ಭಾಗವಹಿಸಬೇಕು, ಮತದಾನದ ಹಕ್ಕನ್ನು ನಿರ್ವಹಿಸಬೇಕು ಅನ್ನುವಂಥದ್ರ ಸಲುವಾಗಿ ಈ ಸತಿ ವಿಶೇಷವಾಗಿ ಪಿಂಕ್ ಬೂತನ್ನು ತೆರೆದಿರುವಂಥದ್ದು ಕರ್ನಾಟಕದಲ್ಲೇ ಒಂದು ವಿಶೇಷ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಉಡುಪಿಯಲ್ಲಿ 10 ಪಿಂಕ್ ಬೂತ್ಗಳನ್ನು ತೆರೆಯಲಾಗಿದೆ. ಸೊ 10ರಲ್ಲಿ ಇದು ಒಂದು ಕುರ್ಕಾಲು ಸಮೀಪ, ಇನ್ನು ಕಟ್ಪಾಡಿ ಸಮೀಪದ ಕುರ್ಕಾಲು ಊರಿನಲ್ಲಿ ಪಿಂಕ್ ಬೂತನ್ನು ತೆರೆಯಲಾಗಿದೆ. ಕೇವಲ ಇದು ಪಿಂಕ್ ಬೂತ್ನಲ್ಲಿ ಪಿಂಕ್ ಅಷ್ಟೇ ಅಲ್ಲ, ಇಲ್ಲಿರುವಂತಹ ಪ್ರಥಮ ಚಿಕಿತ್ಸೆ ಮಾಡುವಂತಹ ಒಂದು ನರ್ಸ್ಗಳಿಗೂ ಕೂಡ ಪಿಂಕ್ ಡ್ರೆಸ್ಸನ್ನು ಕೊಡಲಾಗಿದೆ. ಸೊ ವಿಶೇಷವಾಗಿ ಮಹಿಳೆಯರನ್ನೇ ಇಲ್ಲಿ ಸಿಬ್ಬಂದಿಗಳನ್ನಾಗಿ ತೆಗೆದುಕೊಳ್ತಾ ಇದ್ದಾರೆ. ಸೊ ಇವರು ಕೂಡ ಪಿಂಕ್ ಡ್ರೆಸ್ನಲ್ಲಿ ಮತದಾರರಿಗೆ ಏನಾದರೂ ತೊಂದರೆಗಳಾದಲ್ಲಿ ಫಸ್ಟ್ ಏಡ್ಗೋಸ್ಕರ ಕುಳಿತಿರುವಂತಹ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಸ್ವಾಗತ ಮಾಡುವಂತಹ ಒಂದು ದ್ವಾರವೂ ಕೂಡ ಪಿಂಕ್ನಿಂದ ಸುಂದರವಾಗಿ ಅನಾವರಣಗೊಳಿಸಿರುವಂಥದ್ದು. ಸೊ ಇಡೀ ಒಂದು ಮತಗಟ್ಟೆ ಅನ್ನುವಂಥದ್ದು ಗುಲಾಬಿಮಯವಾಗಿದೆ. ಪಿಂಕ್ ಬೂತ್ ಅನ್ನುವಂಥದ್ದು ಹೆಸರಿಗೆ ತಕ್ಕಂತೆ ಇಲ್ಲಿ ಮಾಡಲಾಗಿದೆ. ಅಲ್ಲಿರುವಂತಹ ಒಂದು ಡೆಸ್ಕ್ ಕೂಡ ಪಿಂಕ್ ಕಲರ್ನಾಗಿದೆ. ಸೊ ವಿಶೇಷವಾಗಿ ಇದೊಂದು ರೀತಿಯಾಗಿ ಸುಂದರವಾಗಿ ಅಲಂಕೃತಗೊಂಡಂತಹ ಒಂದು ಬೂತ್ ಆಗಿದೆ. ಮತದಾರರನ್ನು ಸೆಳೆಯುವಂತಹ ಒಂದು ದೃಷ್ಟಿಯಿಂದ ಈ ರೀತಿಯಾದಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಇಲ್ಲಿ ಕರ್ತವ್ಯ ನಿರ್ವಹಿಸುವವರು ಕೂಡ ಪಿಂಕ್ ಸಾರೀಸ್ ಅನ್ನು ಉಟ್ಕೊಂಡು ಅಥವಾ ಪಿಂಕ್ ಡ್ರೆಸ್ಗಳನ್ನು ಹಾಕೊಂಡು ಮಹಿಳಾ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಿರುವಂಥದ್ದು ನಾವು ನೋಡ್ಬೋದು. ಸೊ ಮತ ಚಲಾವಣೆಯ ಅಂಕಣವು ಕೂಡ ಒಂದು ಪಿಂಕ್ ಕಲರ್ನ ಒಂದು ಕಾಂಬಿನೇಷನ್ ಹಾಗೂ ಬಣ್ಣವನ್ನು ಇಟ್ಕೊಂಡು ಇಲ್ಲಿ ಮಾಡಲಾಗಿದೆ. ನಮ್ಮ ಜೊತೆ ವಿಭಾ ಅವರು ಇದ್ದಾರೆ. ಮೊದಲೇದಾಗಿ ತಮ್ಮ ಮತದಾನವನ್ನು ಪ್ರಥಮ ಬಾರಿಗೆ ಮಾಡಿದ್ದಾರೆ. ಸೊ ಪ್ರಥಮ ಬಾರಿಗೆ ಮಾಡಿದಂತಹ ಒಂದು ಮತದಾನದ ಕುರಿತು ಅವರ ಅನುಭವ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ವಿಭಾ ಅವರೇ, ಫಸ್ಟ್ ಆಫ್ ಆಲ್ ನೀವು ಇವತ್ತು ಪ್ರಥಮವಾಗಿ ಮತದಾನ ಮಾಡಿದರೆ ಹೇಗೆ ಅನ್ನಿಸ್ತಾ ಇದೆ? ನಾನು ಚುನಾವಣೆಯ ಪ್ರಚಾರ ಸ್ಟಾರ್ಟ್ ಆಗುವಾಗಲೇ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಗೋನಾ ವೋಟ್. ಈಗ ವೋಟ್ ಮಾಡಿ ಬಂದಿದ್ದೇನೆ, ತುಂಬ ಖುಷಿ ಆಗ್ತಾ ಇದೆ. ನಾನು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನನಗೆ ಸಿಕ್ಕಿದೆ ಈಗ. ಈವನ್ ಐ ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟಿ ಟು ಲುಕ್ ಆಫ್ಟರ್ ದ ಕಂಟ್ರಿ. ಐ ಆಮ್ ಆಲ್ಸೋ ಫೀಲಿಂಗ್ ಲೈಕ್ ಅ ಟ್ರೂ ಸಿಟಿಸನ್ ಆಫ್ ಇಂಡಿಯಾ. ಸೊ ನೋಡಬೇಕಾದ್ರೆ ಮುಂಚೆಯಿಂದ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಯಾರು ಎಷ್ಟು ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರನ್ನು ನೋಡಿ ನಾವು ಮತ ಹಾಕಬೇಕು. ಅಂದರೆ ನಿಮ್ಮ ಫೇವ್ರೆಟ್ ಲೀಡರ್ ಹಾಗೆ ಏನಲ್ಲ, ಅಭಿವೃದ್ಧಿ ಎಲ್ಲಿಂದ ಯಾವ ಕಡೆಯಿಂದ ಬಂದಿದೆ ಅಂತ ನೋಡಿ ಮತ ಹಾಕಬೇಕು. ಸೊ ಇದು ಮೊಮೆಂಟು ಕೊಟ್ಟಿದ್ದಾರೆ ನನಗೆ ಫಸ್ಟ್ ಟೈಮ್ ವೋಟ್ ಮಾಡಿದ್ದಕ್ಕೆ.
ಸೊ ಐ ಆಮ್ ಟ್ರೂಲಿ ಫೀಲಿಂಗ್ ಗುಡ್. ಸೊ ಮತದಾನ ಮಾಡಿದಂತಹ ಒಂದು ಸವಿ ನೆನಪಿನ ಕಾಣಿಕೆ ಕೂಡ ಈ ಒಂದು ಪಿಂಕ್ ಬೂತ್ನಲ್ಲಿ ಪಿಂಕ್ ಕಲರಲ್ಲಿ ಕೊಟ್ಟಿರುವಂಥದ್ದು ವಿಶೇಷವಾಗಿದೆ. ವಿದ್ಯಾವರದ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲಿನ ಅಭ್ಯರ್ಥಿಗಳಾದಂತಹ ವಿನಯ್ ಕುಮಾರ್ ಸೊರಕೆ, ಲಾಲಾಜಿ ಮೆಂಡನ್ ಹಾಗೆಯೇ ಅನುಪಮ ಶೆಣೈ ಅವರು 3 ಜನರ ಅಭ್ಯರ್ಥಿಗಳ ಬೂತ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಮತಗಟ್ಟೆ ಇದೆ. ಸೊ ಸಾಕಷ್ಟು ಜನರು ಇಲ್ಲಿ ನಡೆದಿದ್ದಾರೆ ಮತದಾನ ಮಾಡುವ ಸಲುವಾಗಿ. ಸೊ ಈಗ ನೋಡ್ತಿದ್ದೀವಿ ಹಿರಿಯ ನಾಗರಿಕರು ಹಾಗೆಯೇ ಯುವಕರು ಕೂಡ ಮತದಾನಕ್ಕೆ ತೆರಳಿರುವಂತಹ ಒಂದು ದೃಶ್ಯ. ಅಷ್ಟೇ ಅಲ್ಲದೆ ಬಹಳಷ್ಟು ಜನಸಂದಣಿಯಿಂದ ಕೂಡಿದೆ ಈ ಒಂದು ಪ್ರದೇಶ. ಇವತ್ತು ಹಿರಿಯ ನಾಗರಿಕರಾದಂತಹ ತಾರಾ ಭಟ್ ಅವರು ಇದ್ದಾರೆ. ಸುಮಾರು 84 ವರ್ಷ ಪ್ರಾಯದವರು. ಬನ್ನಿ, ಅವರು ಮತದಾನವನ್ನು ಮಾಡಿದ್ದಾರೆ. ಸೊ ಅವರ ಒಂದು ಅನುಭವವನ್ನು ಕೇಳೋಣ. ನೀವು ಇಷ್ಟು ವರ್ಷದಿಂದ ಮತದಾನವನ್ನು ಮಾಡ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ ನಿಮಗೆ? ಅದು ನೆನಪಾಗುವುದಿಲ್ಲ, ಪ್ರಾಯ ಮತದಾನ ಮಾಡಿದ್ರಾ? ಒಟ್ಟು ತೋರಿಸಿ. ನಾವಿವತ್ತು ಕಟ್ಪಾಡಿಯ SVS ಒಂದು ಮತದಾನ ಕೇಂದ್ರದಲ್ಲಿದ್ದೀವಿ. ಸೊ ನಮ್ಮ ಜೊತೆ ಇವತ್ತು ಗೀತಾಂಜಲಿ ಸುವರ್ಣರು ಇದ್ದಾರೆ. ನಮಸ್ತೆ ಮೇಡಮ್. ಮತದಾನ ಮಾಡಿ ಆಗಿದೆ, ಹೇಗಿದೆ ಮತದಾನದ? ಬಹಳ ಉಮೇದಿನಲ್ಲಿ ಜನರು ಬರ್ತಾ ಇದ್ದಾರೆ. ಹೆಚ್ಚಾಗಿ ನೋಡೋದಾದರೆ ಯುವಕರು ಇವತ್ತು ಬಹಳ ಒಂದು ಉಮೇದಲ್ಲಿದ್ದಾರೆ. ಆದರೆ ಏನಾಗಿದೆ ಅಂದರೆ ನೀತಿ ಸಂಹಿತೆ ಎಲ್ರಿಗೂ ಅಡ್ಡ ಬರ್ತಾ ಇದೆ. ಬೂತ್ಗಳಲ್ಲಿ 2 ಜನ ಕೂತ್ಕೊಳ್ಬೇಕು ಅಂತ ಹೇಳುವಾಗ ಯುವಕರ ಸ್ವಲ್ಪ ಏನು ಚಾರ್ಮ್ ಇದೆ, ಕಮ್ಮಿ ಆಗ್ತಾ ಇದೆ. ಹಾಗೆಯೇ ಹೇಳೋದಾದರೆ ಬೆಳಿಗ್ಗೆಯಿಂದ ಒಳ್ಳೆಯ ಮತದಾನ ಆಗಿದೆ. ನಾನು ವೋಟ್ ಹಾಕಿ ಬಂದೆ. ನನ್ನ ಬೂತಿನಲ್ಲಿ ನಾನೀಗ ವೋಟ್ ಹಾಕಿಬಿಟ್ಟು ಹೊರಗೆ ಬಂದೆ. ನೀವು ಸಿಕ್ಕಿದ್ರಿ. ನಮಗಂತೂ ಒಳ್ಳೆಯ ಹವಾ ಇದೆ. ಪ್ರಧಾನಮಂತ್ರಿ ಮೋದಿಯವರ ಒಂದು ಉಡುಪಿಗೆ ಬಂದ ನಂತರದ ದಿನಗಳಲ್ಲಿ ಅವರ ಬಗ್ಗೆ ಇರುವಂತಹ ಒಂದು ಏನು ಪ್ರೀತಿ ವಿಶ್ವಾಸ ಅಂತ ಹೇಳ್ಬೋದು. ಏನಾದರೂ ನಮಗೆ ಮಾಡ್ತಾರೆ, ಬಡವರ ಬಗ್ಗೆ ಅವರಿಗೆ ಕಾಳಜಿ ಇದೆ, ಬಡವರಿಗೋಸ್ಕರ ಏನಾದರೂ ಮಾಡ್ತಾರೆ ಎನ್ನುವ ಒಂದು ದೃಷ್ಟಿಯಿಂದ ಇವತ್ತು ಯುವಜನರು ಹಾಗೆಯೇ ಎಲ್ಲರೂ ಮಹಿಳೆಯರು BJP ಹತ್ರ ವಾಲಿ BJPಗೆ ಮತ ಹಾಕ್ತಾ ಇದ್ದಾರೆ ಅಂತ ನಮಗೆ. ಯಾಕಂದರೆ ಹೊರಗೆ ಬರುವಾಗ ನಮ್ಮನ್ನು ನೋಡುವಾಗ ಅವರ ಮುಖ ಅರಳೋದನ್ನು ನೋಡಿ ನಮಗೆ ಗೊತ್ತಾಗ್ತದೆ. ಹಾಗೆ 15ನೇ ತಾರೀಕಿಗೆ BJPಯ ಕಮಲ ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಅರಳ್ತದೆ ಅಂತ ನಾನು ದೃಢ ಮನಸ್ಸಿನಿಂದ ಹೇಳ್ತಾ ಇದ್ದೇನೆ. ರಾಷ್ಟ್ರ ನಿರ್ಮಾಣಕ್ಕಾಗಿ ಮತದಾನ ನಮ್ಮ ಕಡ್ಡಾಯ ಹಕ್ಕು, ಅದು ನಮ್ಮ ಅಧಿಕಾರ ಸಹ ಹೌದು. ಎಲ್ಲರೂ ಮತ ಚಲಾಯಿಸಬೇಕು. ಒಳ್ಳೆ ರಾಷ್ಟ್ರ ನಿರ್ಮಾಣಕ್ಕೆ ಎಲ್ಲರೂ ಸಹಕರಿಸಬೇಕು. ಮುಖ್ಯವಾಗಿ ಈ ವಾರ್ಡ್ನಲ್ಲಿ 1300 ಹತ್ತಿರ ಜನಸಂಖ್ಯೆ ಉಂಟು ಅಂದೇಳಿದರೆ ಇದರಲ್ಲಿ ಏನಾಗಿದೆ ಅಂದೇಳಿದರೆ ಜಾಸ್ತಿ ಜನ ಇವತ್ತು ಈಗ ಬೆಳಗಿನ ಹೊತ್ತಿನಲ್ಲಿ ಸಾಧ್ಯ ಇದ್ದಷ್ಟು ಜನ ಅಂದೇಳಿದರೆ ಸ್ವಲ್ಪ ಪ್ರಾಯ ಆದವರು ಇನ್ನಿತರರೆಲ್ಲ ಬಂದು ಇಲ್ಲಿ ಈಗ ವೋಟಿಂಗ್ ಮಾಡಿದ್ದಾರೆ. ಇನ್ನು ಮಧ್ಯಾಹ್ನದ ನಂತರ ಇಲ್ಲಿ ಈ ಬೂತಿನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಸಂಖ್ಯೆ ಆಗುವಂಥದ್ದು ಒಂದು ಕಂಡು ಬರ್ತಾ ಉಂಟು. ಸೊ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಮತದಾನ ನಡೀತಾ ಇದೆ, ಯಾವ ಪಕ್ಷದ ಮುಖಂಡರು ಅಭ್ಯರ್ಥಿಗಳು ಬಂದು ಮತದಾನ ಮಾಡ್ತಾ ಇದ್ದಾರೆ, ಹಾಗೆ ಮತದಾನದ ಕುರಿತು ಜಾಗೃತಿ ಮೂಡಿಸ್ತಾ ಇದ್ದಾರೆ ಅನ್ನುವಂಥ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮತದಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ್ಯಾವ ರೀತಿ ಮತದಾನ ಆಗಿದೆ ಕಾಪುವಿನಲ್ಲಿ, ಅಭ್ಯರ್ಥಿಗಳು ಬಂದು ಯಾವ್ಯಾವ ರೀತಿ ಮತದಾನ ಮಾಡಿದ್ದಾರೆ, ತಮ್ಮ ಪಕ್ಷದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ, ಎಷ್ಟೆಷ್ಟು ಟೋಟಲ್ ವೋಟಿಂಗ್ಸ್ ಆಗಿದೆ ಅನ್ನುವಂಥದ್ರ ಕುರಿತು ಮಾತನಾಡಿಕೊಂಡು ಬರೋಣ.
ನಮ್ಮ ಜೊತೆ ಈಗ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಸರಸ್ವತಿ ಬಂಗೇರರವರಿದ್ದಾರೆ. ಬನ್ನಿ ಅವ್ರ ಹತ್ರ ಕೇಳೋಣ ಮತದಾನ ಹೇಗೆ ಮಾಡಿದ್ರು, ಹಾಗೆ ಮತದಾನ ಯಾವ ರೀತಿ ಮಾಡಬೇಕು ಎಲ್ಲರೂ ಕೂಡ ಮತದಾನವನ್ನು ಅಂತ. ಈಗಾಗಲೇ ನಾವು ಫಸ್ಟ್ 5:30 ಗಂಟೆಗೆ ಬಂದು ನಿಂತಿದ್ದೇವೆ. ಅಲ್ಲಿ ಅವರು ಅಣಕು ಮತದಾನ ಏನುಂಟು ಅದನ್ನು ಮಾಡಿ ತೋರಿಸಿದ್ರು, ನಾವು ಕೂಡ ಹಾಕಿದೆವು. ತದನಂತರ ನಾವು ಲೈನ್ನಲ್ಲಿ ನಿಂತು ಬಹಳ ಇಂಟ್ರೆಸ್ಟಿನಲ್ಲಿ ಜನರು ಮತದಾನ ಮಾಡ್ತಾ ಇದ್ದಾರೆ. ಯಾಕಂತೇಳಿದರೆ ನಮ್ಮ ಈ ಭಾಗದಲ್ಲಿ ನಮ್ಮ ಶಾಸಕರಾದಂಥ ವಿನಯ್ ಕುಮಾರ್ ಸೊರಕೆ ಅವರು ಭಾಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಸುಮಾರು 1,700 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತಂದು ಕಾಪು ಕ್ಷೇತ್ರದ ಅಭಿವೃದ್ಧಿಯತ್ತ ಆ ಒಂದು ದಾಪುಕಾಲನ್ನು ದಾಟಿದ್ದಾರೆ. ಹಾಗಾಗಿ ಜನರು ಕೂಡ ಬಹಳಷ್ಟು ಇಂಟ್ರೆಸ್ಟ್ನಿಂದ ಮತ ಚಲಾವಣೆ ಮಾಡಲಿಕ್ಕೆ ಈಗಾಗಲೇ ನಮ್ಮದು ಮೋಸ್ಟ್ಲಿ ನಮ್ಮ ಮಟ್ಟು ಗ್ರಾಮದಲ್ಲಿ ಬಹುಶಃ ಒಂದು 50% ಮತದಾನ ಆಯಿತು ಈಗಾಗಲೇ ನೋಡುವಾಗ, ನಾವು ಇಲ್ಲಿ ನೋಡುವಾಗ. ಹಾಗಾಗಿ ನಾವು ಯಾವುದಕ್ಕೂ ಹಿಂಜರಿಯುವಾಗಿಲ್ಲ. ನಾವು ಈ ಸಲ ವಿನ್ ಆಗೋದು ಗ್ಯಾರಂಟಿ. ನಾನು ಕೋಟೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಗಣೇಶ್ ಮಟ್ಟು ಆಗಿದ್ದೇನೆ. ನಮ್ಮ ಕೋಟೆ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಈ ಬಾರಿ ಸಾಧಾರಣ ಒಂದು 80% ಜಾಸ್ತಿ ಮತದಾನಕ್ಕೆ ಮಾಡುವ ರೀತಿಯಲ್ಲಿ ನಾವು ಕಾರ್ಯವನ್ನು ಮಾಡ್ತಾಯಿದ್ದೇವೆ. ಅಂದರೆ ನಮ್ಮ BJP ಕಾರ್ಯಕರ್ತರಲ್ಲಿ ಹೇಳಿದ್ದೇವೆ, ಯಾವ ಪಕ್ಷದವರನ್ನೇ ಆಗಲಿ ಅವರ ಸಾರ್ವಜನಿಕರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬರುವಂತೆ ಹೇಳಿ ಅವರ ಹತ್ರ ಹೆಚ್ಚಿನ ಮತದಾನವನ್ನು ಮಾಡಿ ನಮ್ಮ ಕೋಟೆ ಗ್ರಾಮ ಪಂಚಾಯತ್ ಈ ಉಡುಪಿ ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನವನ್ನು ಗಳಿಸುವಂತೆ ನೀವು ಮತದಾನವನ್ನು ಮಾಡಿಸಬೇಕಂತ ಹೇಳಿದ್ದೇವೆ. ಅದೇ ರೀತಿ ಇಲ್ಲಿ ಕೆಲವಾರು ವಿಷಯಗಳಿದೆ. ನಮ್ಮ ಗ್ರಾಮಕ್ಕೆ ಬಂದಂಥ 1 ಕೋಟಿಯನ್ನು ತಿದ್ದುಪಡಿ ಆದೇಶ ಮಾಡಿ ಬೊಮ್ಮರಬೆಟ್ಟಿಗೆ ಕೊಟ್ಟ ಕುರಿತು ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದನ್ನು ಜನರು ಶ್ಲಾಘಿಸಿ ಈ ದಿನ ಮತದಾನದ ಮೂಲಕ ನಮ್ಮ ಪರವಾಗಿ ಮತದಾನ ಮಾಡುವ ಮೂಲಕ ಅದಕ್ಕೆ ಈ ತಿದ್ದುಪಡಿಗೆ ಕಾರಣರಾದಂಥ ಅವರಿಗೆ ತಕ್ಕ ಉತ್ತರವನ್ನು ಮತದಾನ ಮೂಲಕ ನೀಡ್ತಾರೆ ಅಂತ ನೀಡುವ ಭರವಸೆ ನಮಗೆ ಇದೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ.
ಈಗ ನಾವು ಕಾಪುವಿನ ಪಣಿಯೂರು ಭಾಗದಲ್ಲಿದ್ದೇವೆ. ನಮ್ಮ ಜೊತೆ ಕಾಂಗ್ರೆಸ್ ಮುಖಂಡರಾದಂತಹ ದೇವಿ ಪ್ರಸಾದ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್, ಇವತ್ತು ಈ ಭಾಗದಲ್ಲಿ ಕಾಪುವಿನಲ್ಲಿ ಕಾಂಗ್ರೆಸ್ನ ಹವಾ ಹೇಗಿದೆ? ಎಲ್ಲ ಕಡೆ ಕಾಂಗ್ರೆಸ್ನೇ ಹವಾ ಇದೆ. ಈಗಾಗಲೇ ಭಾಳಷ್ಟು ಒಳ್ಳೆಯ ಮತದಾನ ಆಗಿದೆ, ಶಾಂತಿಯುತವಾದಂಥ ಮತದಾನ ಆಗಿದೆ. ಮತದಾರರೇ ಸ್ವಯಂ ಸ್ಫೂರ್ತಿಯಿಂದ ನಾವು ಅಭಿವೃದ್ಧಿಯ ಪರವಾಗಿ ಮತವನ್ನು ಚಲಾಯಿಸಬೇಕು ಎಂಬ ಒಂದು ದಿಟ್ಟ ನಿರ್ಧಾರದೊಂದಿಗೆ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಅನೇಕ ಜನಪರ ಕಾರ್ಯಕ್ರಮ, ಅದರೊಂದಿಗೆ ನಮ್ಮ ಈ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರು, ಅತ್ಯಂತ ಸ್ವಚ್ಛ ಪಾರದರ್ಶಕ ಉತ್ತಮ ನಡವಳಿಕೆಯ ಶಾಸಕರಾಗಿರುವಂಥ ವಿನಯ್ ಕುಮಾರ್ ಸೊರಕೆಯವರ ಅಭೂತಪೂರ್ವ ಅಭಿವೃದ್ಧಿ, ಅದನ್ನು ನೆಚ್ಚಿಕೊಂಡು ಎಲ್ಲ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಬಹಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಗೆದ್ದು ಬರ್ತದೆ ಎಂಬ ವಿಶ್ವಾಸ ನಮ್ಮ ಪರವಾಗಿದೆ. ಈ ಬಾರಿ ಎಷ್ಟೊಂದು ಸಾಧಾರಣವಾಗಿ ಅಂತರದಲ್ಲಿ ನಿಮ್ಮ ಪಾರ್ಟಿಯವರು ಗೆಲುವನ್ನು ಸಾಧಿಸಬಹುದು ಸೊರಕೆಯವರು? ನನ್ನ ಪ್ರಕಾರ 15,000ಕ್ಕೂ ಮಿಕ್ಕಿ ಶಾಸಕ ಸೊರಕೆಯವರು ಕಾಪು ಕ್ಷೇತ್ರದಲ್ಲಿ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆಯಾಗುವಂಥ ಎಲ್ಲ ಲಕ್ಷಣಗಳು ಕಾಪು ಕ್ಷೇತ್ರದ ಎಲ್ಲ ಮತದಾನ ಬೂತ್ ಕೇಂದ್ರಗಳಿಂದ ಕೂಡ ನಮಗೆ ಮಾಹಿತಿ ಬಂದಿದೆ. ಸೊ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಮತದಾನ ನಡೀತಾ ಇದೆ, ಯಾವ ಪಕ್ಷದ ಮುಖಂಡರು ಅಭ್ಯರ್ಥಿಗಳು ಬಂದು ಮತದಾನ ಮಾಡ್ತಾ ಇದ್ದಾರೆ, ಹಾಗೆ ಮತದಾನದ ಕುರಿತು ಜಾಗೃತಿ ಮೂಡಿಸ್ತಾ ಇದ್ದಾರೆ ಅನ್ನುವಂಥ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮತದಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ್ಯಾವ ರೀತಿ ಮತದಾನ ಆಗಿದೆ ಕಾಪುವಿನಲ್ಲಿ, ಅಭ್ಯರ್ಥಿಗಳು ಬಂದು ಯಾವ್ಯಾವ ರೀತಿ ಮತದಾನ ಮಾಡಿದ್ದಾರೆ, ತಮ್ಮ ಪಕ್ಷದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ, ಎಷ್ಟೆಷ್ಟು ಟೋಟಲ್ ವೋಟಿಂಗ್ಸ್ ಆಗಿದೆ ಅನ್ನುವಂಥದ್ರ ಕುರಿತು ಮಾತನಾಡಿಕೊಂಡು ಬರೋಣ. ಹಾಗೆಯೇ ಮತದಾರರು ಯಾವ ರೀತಿ ಹೇಳಿಕೆಯನ್ನು ನೋಡ್ತಾರೆ ಈ ಬಾರಿ ಮತದಾನದ ಬಗ್ಗೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕರಾವಳಿ ಭಾಗದಲ್ಲಿ ಯಾವ್ಯಾವ ರೀತಿಯ ಒಂದು ಜಾಗೃತಿ ಕಾರ್ಯಕ್ರಮಗಳು, ಪೊಲೀಸ್ ಇಲಾಖೆಯವರು ಯಾವ್ಯಾವ ರೀತಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದಾರೆ ಅನ್ನುವಂಥದ್ರ ಕುರಿತು ನೋಡ್ಕೊಂಡು ಬರೋಣ. ಇಲೆಕ್ಷನ್ ಅಂದರೆ ನಮ್ಮದು ರೈಟ್ ಉಂಟು, ವೋಟ್ ಅಂದರೆ ಅದರ ವ್ಯಾಲ್ಯೂ ಉಂಟು. ನಾವು ಮೊದಲಿಗೂ ಈಗಲೂ ತುಂಬ ವ್ಯತ್ಯಾಸ ಆಗಿದೆ. ಈಗಿನ ಕಾಲದಲ್ಲಿ ಮಕ್ಕಳು ಸಹ ಅವರು 18 ವರ್ಷ ಯಾವಾಗ ಆಗ್ತದೆ, ನಮ್ಮ ವೋಟ್ ಅಧಿಕಾರ ಯಾವಾಗ ಕೊಡಬೇಕಂತ ಅವರು ಕಾಯ್ತಾ ಇದ್ದಾರೆ. ಆ ಪ್ರಕಾರದಲ್ಲಿ ಈ ಸಲ ನಮ್ಮ ಕರ್ನಾಟಕದಲ್ಲಿ ಲಕ್ಷಗಟ್ಟಲೆ ವೋಟು ಹೆಚ್ಚಾಗಿದೆ, ಹಾಗಲೇ ಮುಂದುವರಿಬೇಕು. ಈಗ ಆ್ಯಕ್ಚುಲಿ ನಾನು ವಿದ್ಯಾನಿಕೇತನ ಏರಿಯಾದವ, ಅಲ್ಲಿ ವೋಟ್ ಮಾಡಿ ಬಂದದ್ದು. ಅಲ್ಲಿ ನಾನು ವೋಟ್ ಹೋಗುವಾಗ ಬರೀ 97 ವೋಟ್ ಆಗಿತ್ತು ಔಟ್ ಆಫ್ 710. ಈಗ ಮಲ್ಲಾರ್ನಲ್ಲಿ ಚೆಕ್ ಮಾಡಿದ್ದೆ, ಅಲ್ಲಿ ಸಹ ಒಳ್ಳೆ ಟರ್ನ್ ಓವರ್ ಉಂಟು, ಇಲ್ಲಿ ಸಹ ಒಳ್ಳೆಯದುಂಟು. ನಮ್ಮ ನೇಬರ್ನವರೆಲ್ಲ ಬೆಳಿಗ್ಗೆ 7 ಗಂಟೆಗೆ ನಂಬರ್ 1ರಲ್ಲಿ ಇದ್ದರು. ನಾನು 21 ಇಯರ್ಸ್. ನಾವು ಇನ್ನಂಜೆ ಶಾಲೆಗೆಲ್ಲ ಹೋಗುವಾಗ ಸಹ ಅಲ್ಲಿ ಓಟಿಗೋಸ್ಕರ ನಾವು ರಜೆಲ್ಲ ಇತ್ತು ನಮಗೆ. ಈಗ ನಾವು ಬಾಂಬೆಯಲ್ಲಿದ್ದರೂ ಬ್ಯಾಂಗ್ಳೂರಿನಲ್ಲಿದ್ದರೂ ಸಹ ಓಟಿಗೆ ನಾವು ಬರ್ತಾ ಇದ್ದೇವೆ. ಈಗ ನನ್ನ ಸೊಸೆ ಕುಂದಾಪುರದಿಂದ ಓಟಿಗೆ ಬರ್ತಾ ಇದ್ದಾರೆ. ನನ್ನ ತಮ್ಮ ಮೆಡ್ರಾಸ್ನಿಂದ ಬ್ಯಾಂಗ್ಳೂರಿಗೆ ಬಂದ, ಬ್ಯಾಂಗ್ಳೂರಿನಿಂದ ಅವನ ಮಗ ಅವನ ಮಿಸ್ಸಸ್ ಈಗ ಬರ್ತಾ ಇದ್ದಾರೆ. ಅಂದರೆ ಓಟಿನ ವ್ಯಾಲ್ಯೂ ಅಂದರೆ ಅದರಲ್ಲಿ ಗೊತ್ತಾಗ್ತದೆ. ಲಾಸ್ಟ್ ಇಯರ್ ನಾನು ಜದ್ದದಲ್ಲಿರುವಾಗ ನಾನು ಉಮ್ರಾಕ್ಕೆ ಹೋಗಿದ್ದೆ. ಅಲ್ಲಿಂದ ಅಡ್ವಾನ್ಸ್ನಲ್ಲಿ ಇಲೆಕ್ಷನ್ ಆದ ಕಾರಣ ನನ್ನ ಟಿಕೆಟ್ ಚೇಂಜ್ ಮಾಡಲಿಕ್ಕೆ ನನಗೆ 10,000 ರೂಪಾಯಿ ಖರ್ಚಾಗಿದೆ. ಆದರೂ ಖರ್ಚು ಮಾಡಿ ನಾನು ಓಟಿಗೆ ಬಂದಿದ್ದೇನೆ. ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು, ನಮ್ಮ
ವ್ಯಾಲ್ಯೂಯಬಲ್ ವೋಟನ್ನು ಹಾಳು ಮಾಡಬಾರ್ದು. ಅದನ್ನು ಯಾವ ಕ್ಯಾಂಡಿಡೇಟ್ಗೂ ಒಳ್ಳೆ ಉತ್ತಮ ಕ್ಯಾಂಡಿಡೇಟ್ ಇದ್ದರೆ ಅವರಿಗೆ ನೀವು ಕೊಡಬೇಕು, ಮಾತ್ರ ವೋಟನ್ನು ನೀವು ಚಲಾಯಿಸಲೇಬೇಕು. ಕಾಪು ವಿಧಾನಸಭಾ ಕ್ಷೇತ್ರದ ಮತಗಟ್ಟೆಯ ಒಂದು ಸ್ಥಳದಲ್ಲಿದ್ದೇವೆ. ನಮ್ಮ ಜೊತೆ ಏನು JDSನ ಜಿಲ್ಲಾಧ್ಯಕ್ಷರಾದಂತಹ ಯೋಗೇಶ್ ಶೆಟ್ಟಿ ಅವರಿದ್ದಾರೆ. ಎಸ್, ನೀವೀಗ ಮತದಾನ ಮಾಡಿ ಬಂದ್ರಿ, ಹೇಗೆ ಅನ್ನಿಸ್ತಾ ಇದೆ ಕಳೆದ ಬಾರಿ ಆದಂತಹ 2013ರ ಚುನಾವಣೆಗೂ ಹಾಗೂ ಈ ಬಾರಿ ಆದಂತಹ ಒಂದು 2018ರ ಚುನಾವಣೆ ಮಧ್ಯದ ಒಂದು ವ್ಯತ್ಯಾಸವೇನು ಕಾಪು ಕ್ಷೇತ್ರದ? ನಿಜವಾಗಿಯೂ ಹೇಳಬೇಕಂದ್ರೆ ಇವತ್ತು 121 ಕಾಪು ವಿಧಾನಸಭಾ ಕ್ಷೇತ್ರದ ಈ ಮತಗಟ್ಟೆಯಲ್ಲಿ ನನ್ನ ಮತಗಟ್ಟೆಯಲ್ಲಿ ನಾನು ಮತ ಚಲಾಯಿಸಿದೆ. ಕಳೆದ ಬಾರಿಗ ಚುನಾವಣೆಗಿಂತ ಈ ಬಾರಿಯ ಚುನಾವಣೆ ಒಂದು ಭಿನ್ನ ಖಂಡಿತ. ಯಾಕೆಂದರೆ ಚುನಾವಣಾಧಿಕಾರಿಗಳು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ನ್ಯಾಯಸಮ್ಮತವಾಗಿ ಅವರ ಒಂದು ಏನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡ್ತಾ ಇದೊಂದು ಒಳ್ಳೆಯ ವಾತಾವರಣ. ಏನು ಹಣಬಲ ಏನು ಬಾಕಿಯ ಇಲ್ಲಿ ದಾದಾಗಿರಿ ಅಂತ ಈ ಕೆಲವು ಏನು ಇಷ್ಟರವರೆಗೆ ನಡೀತಾ ಇತ್ತು, ಅದು ಈ ಸಲ ಒಂದು ಒಳ್ಳೆಯ ರೀತಿಯಲ್ಲಿ ಹೀಗೆ ಚುನಾವಣೆ ನಡಿಬೇಕಂತ ನಮ್ಮ ಆಸೆ. ನಿಮ್ಮ ಒಂದು JDS ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಜನರ ಕಡೆಯಿಂದ JDS ಪಕ್ಷದ? ನೋಡಿ, ಈ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕೂಡ ಅಭ್ಯರ್ಥಿ ಪರವಾಗಿ ಎಲ್ಲ ಜನರ ಬಳಿ ನಮ್ಮ ಜನರ ಬಳಿ ಎಲ್ಲ ಬೂತ್ ಮಟ್ಟದಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ. ಒಂದು ಸಂತೋಷ ಆಗ್ತಾಯಿದೆ, ಒಳ್ಳೆಯ ಒಂದು ರೆಸ್ಪಾನ್ಸ್ ನಮಗೆ ಸಿಗ್ತಾ ಇದೆ, ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಖಂಡಿತವಾಗಿಯೂ ನಮಗೆ ಒಳ್ಳೆಯ ಆಸೆ ಇದೆ. ಜನರು ಎರಡೂ ರಾಷ್ಟ್ರೀಯ ಪಕ್ಷಗಳು ನಮಗೆ ಸಾಕಾಗಿದೆ, ನಮಗೆ ಪ್ರಾದೇಶಿಕ ಪಕ್ಷ ಬೇಕು, ಕುಮಾರಸ್ವಾಮಿ ಅವರ ಒಂದು ಆಡಳಿತ ನಮಗೆ ಬೇಕು ಎಂಬ ಆಸೆಯಲ್ಲಿದ್ದದ್ದು ನಮಗೆ ತುಂಬ ಸಂತೋಷವಾಗಿದೆ. ನಮ್ಮ ಕಾರ್ಯಕರ್ತರು ಕೂಡ ಹುಮ್ಮಸ್ಸಿನಿಂದ ಈ ಬಾರಿ ಕೆಲಸವನ್ನು ಮಾಡಿದ್ದಾರೆ. ಈ ಭಾಗದಲ್ಲಿ ನಿಮ್ಮ ಪಕ್ಷ ಗೆಲ್ಲುವಂಥ ಸಾಧ್ಯತೆಗಳಿವೆ? ಖಂಡಿತ ನಾವು ಆಶಾವಾದದಲ್ಲಿದ್ದೇವೆ, ಖಂಡಿತವಾಗಿಯೂ ನಾವು ಕೂಡ ಆಶಾವಾದದಲ್ಲಿದ್ದೇವೆ. ನಮಗೂ ಒಂದು ಆಸೆ ಇದೆ ಗೆಲ್ಲುವಂಥ, ಒಂದು ಅಷ್ಟು ಜನರ ರೆಸ್ಪಾನ್ಸ್ ನೋಡಿದರೆ ನಮಗೂ ಒಂದು ಆಸೆ ಇದೆ. ಈ ಬಾರಿ ಲೀಡ್ ಓಟಲ್ಲಿ ವಿನ್ ಆಗ್ತೀರಾ? ಲೀಡ್ ಅಂತ ನಾನು ಹೇಳುವಂಥದ್ದಲ್ಲ, ನಾನು ವಾಸ್ತವ ವಿಷಯವನ್ನು ಹೇಳ್ತೇನೆ. ಜನರಿಗೆ ಒಂದು ಬದಲಾವಣೆ ಬಯಸಿದ್ದಾರೆ. ಈ ಬಾರಿ JDSಗೆ ಅವಕಾಶವನ್ನು ಕೊಡಬೇಕಂತ ಜನರ ಮನದಲ್ಲೇ ಬರ್ತಾ ಇದೆ. ನಮ್ಮ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ವಿಧಾನಸಭೆ ಕ್ಷೇತ್ರಕ್ಕೆ ಬೈಂದೂರು, ಉಡುಪಿ, ಕುಂದಾಪುರ, ಕಾಪು ನಾವು ನಮ್ಮ JDS ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೇವೆ. ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ, ಜನ ಬದಲಾವಣೆ ಬಯಸಿದ್ದಾರೆ. ಖಂಡಿತವಾಗಿಯೂ JDSಗೆ ಈ ಜಿಲ್ಲೆಯ ಜನರು ಒಂದು ಸಹಕಾರವನ್ನು ಕೊಡ್ತಾರೆ ಎಂಬ ನಂಬಿಕೆ ನಮಗಿದೆ. ನಾವೀಗ ಕಾಪು ವಿಧಾನಸಭಾ ಕ್ಷೇತ್ರದ ಮತಗಟ್ಟೆಯ ಸಮೀಪ ಇದ್ದೇವೆ. ಸೊ ಕಾಪು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಲಾಲಾಜಿ ಮೆಂಡನ್, BJP ಅಭ್ಯರ್ಥಿಯಾದಂತಹ ಲಾಲಾಜಿ ಮೆಂಡನ್ ಅವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಅವರು ಮತದಾನ ಮಾಡಿ ಬಂದಿದ್ದಾರೆ. ಹೇಗಿದೆ ಕಾಪುವಿನಲ್ಲಿ BJP ಬರುವಂತಹ ಅಥವಾ ಗೆಲ್ಲುವಂತಹ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಅವರಿಂದಲೇ ಕೇಳ್ಕೊಳ್ಳೋಣ. ಸರ್, BJP ಕಾಪುವಿನಲ್ಲಿ ಬರುವಂತಹ ಸಾಧ್ಯತೆಗಳಿದೆಯಾ? ಖಂಡಿತವಾಗಿ ನಮ್ಮೆಲ್ಲರ ಕಾರ್ಯಕರ್ತರ ಪರಿಶ್ರಮದಿಂದ, ನಮ್ಮ ನಾಯಕರ ದೂರದೃಷ್ಟಿ ಉಳ್ಳಂಥ ಹಲವಾರು ಯೋಜನೆ, ಅಭಿವೃದ್ಧಿಪರ ಚಿಂತನೆ ಉಳ್ಳಂಥ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿದಂಥ ಮತ್ತು ಅವರು ಕೊಟ್ಟಂಥ ಸಂದೇಶದಿಂದ
ನಮ್ಮೆಲ್ಲ ಕಾರ್ಯಕರ್ತರು ತುಂಬ ಹುರುಪಿನಿಂದ ಇವತ್ತು ಕೆಲಸ ಕಾರ್ಯ ಮಾಡಿದ್ದಾರೆ. ಸನ್ಮಾನ್ಯ BS ಯಡಿಯೂರಪ್ಪರವರು ನಮ್ಮ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಎಂಬ ಹಿನ್ನೆಲೆಯಲ್ಲಿ ಈಗಾಗಲೇ ಕ್ಷೇತ್ರಾದ್ಯಂತ ಒಂದು ಭರವಸೆ ಉಳ್ಳಂಥ ರೀತಿಯಲ್ಲಿ ಕಾರ್ಯಕರ್ತರು ಒಳ್ಳೆಯ ಕೆಲಸ ಕಾರ್ಯ ಮಾಡಿದ್ದಾರೆ. ಆ ಕೆಲಸ ಕಾರ್ಯ ಮಾಡಿದ ಹಿನ್ನೆಲೆಯಲ್ಲಿ ಖಂಡಿತವಾಗಿ BJP ಗೆಲುವಿನ ಹಂತಕ್ಕೆ ಬಂದಿದೆ. ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಬಹಳ ಅತಿ ಹೆಚ್ಚಿನ ಮತದಾನ ಮಾಡುವ ಮೂಲಕ ಮತ್ತು BJP ಪರ ಆ ಮತವನ್ನು ಯಾಚಿಸುವ ಮೂಲಕ ಈಗಾಗಲೇ ಒಂದು ತಂಡವಾಗಿ ನಾವೆಲ್ಲ ಕೆಲಸ ಕಾರ್ಯ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಖಂಡಿತವಾಗಿ BJP ಒಂದು ಒಳ್ಳೆಯ ಫಲಿತಾಂಶ, ಅದು BJP ಪರವಾಗಿ ಗೆಲುವಿನ ಆಶಾಕಿರಣದೊಂದಿಗೆ ನಾವು ಮುನ್ನಡೆ ಇಟ್ಟಿದ್ದೇವೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಕಾಪುವಿನಲ್ಲಿ ಸಾಧಾರಣ ಒಂದು ಎಷ್ಟು ವೋಟ್ಗಳಿಂದ BJP ಗೆಲ್ಲುವ ಸಾಧ್ಯತೆಗಳಿದೆ? ಕನಿಷ್ಠ ನಮ್ಮ ನಿರೀಕ್ಷೆ ಒಂದು 7-8 ಸಾವಿರದಿಂದ ಜಾಸ್ತಿಯೇ ಬರ್ಬೋದೆಂಬ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಖಂಡಿತವಾಗಿ ಮತದಾರರು ಇವತ್ತಿನ ಪರಿವರ್ತನೆಯ ಒಂದು ಚಿಂತನೆಯಲ್ಲಿ ಅದಕ್ಕಿಂತ ಜಾಸ್ತಿ ಕೂಡ ಹೋಗ್ಬೋದೆಂಬ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಯಾಕಂದರೆ ಮತದಾರರ ಒಲವು ಆ ರೀತಿಯಲ್ಲಿ BJP ಪರ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಖಂಡಿತವಾಗಿ ಒಂದು ಒಳ್ಳೆಯ ಮೊತ್ತದಲ್ಲಿ ನಾವು BJPಯನ್ನು ಇಲ್ಲಿ ಅಧಿಕ ಅಂಕದಿಂದ ಅಥವಾ ಮತದಿಂದ ನಾವು ಗೆದ್ದು ಬರ್ತೇವೆ ಎಂದು ವಿಶ್ವಾಸ ಇಟ್ಕೊಂಡಿದ್ದೇವೆ. ಕಳೆದ ಬಾರಿ ಕೆಲವೇ ಸಾವಿರ ವೋಟ್ಗಳಿಂದ ನೀವು ಸೋತಿದ್ರಿ. ಸೊ ಈ ಬಾರಿ ಆ ಮತಗಳ ಅಂತರವನ್ನು ಯಾವ ರೀತಿ ಕಡಿಮೆ ಮಾಡುವಂತಹ ಒಂದು ಚುನಾವಣಾ ಪ್ರಚಾರವನ್ನು ಕೈಗೊಂಡಿದ್ದೀರಿ? ನಾವು ಬೇರೆ ಚುನಾವಣಾ ಸಂದರ್ಭಕ್ಕೆ ಹೋಲಿಕೆ ಮಾಡಿದರೆ ಪ್ರಚಾರ ಕಾರ್ಯ ಭಾರಿ ಕಡಿಮೆ. ಆದರೆ ನಮ್ಮದು ಒಂದು ಆಂತರಿಕ ನೆಟ್ವರ್ಕ್ ಅದು ನಮಗೆ ತುಂಬ ಶಕ್ತಿಯನ್ನು ಕೊಟ್ಟಿದೆ. ಯಾಕಂದರೆ ಕಾರ್ಯಕರ್ತರು ಕೆಲಸ ಕಾರ್ಯ ಮಾಡಿದಾಗ ನಮ್ಮದು ಬೇರೆ ಬೇರೆ ವಿಧಾನದ ನಮ್ಮ ಕಾರ್ಯಶೈಲಿ ಮತ್ತು ಸನ್ಮಾನ್ಯ ಅಮಿತ್ ಶಾ ಅವರು ರಾಷ್ಟ್ರೀಯ ಅಧ್ಯಕ್ಷರು BJPಯ ಅವರ ಒಂದು ಕಾರ್ಯತಂತ್ರ ಇಲ್ಲಿ ಕೂಡ ಅದು ಫಲ ನೀಡಿದೆ. ಯಾಕಂದರೆ ಕಾರ್ಯಕರ್ತರು ಚುನಾವಣೆ ಬರೋ ಮೊದಲೇ ಒಂದು 6 ತಿಂಗಳ ಮೊದಲೇ ಇದರ ಪೂರ್ವ ಸಿದ್ಧತೆಯಲ್ಲಿ ನಾವು ಇದ್ದೆವು. ಏಕಾಏಕಿ ಚುನಾವಣೆ ಬಂದಾಗ ನಾವು ಸಿದ್ಧತೆ ಮಾಡಿದಲ್ಲ. ಆ ಸಿದ್ಧತೆಯ ಪರಿಣಾಮ ಇವತ್ತು ನಮ್ಮ ಕಾರ್ಯಕರ್ತರ ಮನಸ್ಸಲ್ಲಿ BJPಯನ್ನು ಖಂಡಿತವಾಗಿ ಇಲ್ಲಿ BJPಯನ್ನು ಗೆಲ್ಲಿಸಬೇಕೆಂಬ ಒಂದು ಭಾವನೆ ಬಂದಿತ್ತು. ಅದರ ಜೊತೆಗೆ ಇಲ್ಲಿಯ ಕಾಂಗ್ರೆಸ್ನವರ, ಯಾಕಂದರೆ ದಬ್ಬಾಳಿಕೆ ಇರ್ಬೋದು ಅಥವಾ ಒಂದು ಭ್ರಷ್ಟ ಸರ್ಕಾರ ಇರ್ಬೋದು ಅಥವಾ ಒಂದು ರೀತಿಯ ಕಾರ್ಯಕರ್ತರನ್ನು ಹತ್ಯೆ ಮಾಡಿದಾಗ ಅಥವಾ ಯಾರಾದರೂ ಹತ್ಯೆ ಆದಾಗ ಅದಕ್ಕೆ ಪರೋಕ್ಷವಾಗಿ ಕಾಂಗ್ರೆಸ್ನವರು ನೇರವಾಗಿ ಬೆಂಬಲ ಕೊಟ್ಟಾಗ, ಕಾನೂನು ರೀತಿಯಲ್ಲಿ ಅವರಿಗೆ ಯಾರು ಹತ್ಯೆ ಮಾಡಿದೆ ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಲ್ಲಿ ಕೂಡ ಒಂದು ರೋಷ ಇತ್ತು. ಅಂಥ ಒಂದು ಸರ್ಕಾರ ನಾವು ಕಿತ್ತು ಒಗೆಯಬೇಕೆಂಬ ಒಂದು ದೃಢ ಸಂಕಲ್ಪದಿಂದ ಇವತ್ತು ಜನತೆ ಒಂದು ದೃಢ ನಿಶ್ಚಯದಿಂದ 1 ಪಾಯಿಂಟ್ ಪ್ರೋಗ್ರಾಮ್ ಸಿದ್ದರಾಮಯ್ಯ ಸರ್ಕಾರವನ್ನು ಹೇಗಾದರೂ ಮಾಡಿ ಸೋಲಿಸಬೇಕೆಂಬ ಒಂದು ದೃಢ ನಿಶ್ಚಯ ಮಾಡಿದ್ದಾರೆ. ಅದರ ಪರಿಣಾಮ ಇಲ್ಲಿ ಕೂಡ ನಮ್ಮ ವಿನಯ್ ಕುಮಾರ್ ಸೊರಕೆಯವರ ತುಂಬ ರೀತಿಯ ಒಂದು ಪಕ್ಷಪಾತದ ಒಂದು ಆಡಳಿತ ವೈಖರಿ ಅಥವಾ ಅಭಿವೃದ್ಧಿ ಕಾಮಗಾರಿಯಲ್ಲಿ ಕೂಡ ತಾರತಮ್ಯ ಧೋರಣೆಯಿಂದಾಗಿ ಅವರು BJP ಪಂಚಾಯತಿಗೆ ಕಾಮಗಾರಿಯನ್ನೇ ಸರಿಯಾಗಿ ಕೊಟ್ಟಿಲ್ಲ ಅಥವಾ ಕೊಟ್ಟರೂ ಕೂಡ ಅದರಲ್ಲಿ ಸಾವಿರ ನೆಪ ಹೇಳಿ ಸುಳ್ಳು ಹೇಳಿ ಆ ರೀತಿಯ ರಾಜಕೀಯ ಮಾಡಿದ್ದಾರೆ. ಅದು ಸ್ವಲ್ಪ ದಿವಸಕ್ಕೆ ನಡೆಯುತ್ತಿದೆ ಅಷ್ಟೇ. ಅದು ತುಂಬ ಪ್ರಬುದ್ಧ ಮತದಾರರಿರುವಂಥ ಜನರಿಗೆ ಒಂದು ಸುಳ್ಳಿನ ಸರಮಾಲೆ ಎಷ್ಟು ದಿನ ನಡೀತಾ ಅಂತೇಳಿ ಇವತ್ತು ಜನತೆ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ತೀರ್ಮಾನ ಇವತ್ತು BJP ಪರವಾಗಿ ಒಳ್ಳೆಯ ಒಂದು ಫಲಿತಾಂಶ ಕೊಡುವ ಮೂಲಕ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ನನ್ನ ಭಾವನೆ. ಈ ಬಾರಿ BJPಗೆ ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲದೆ JDS ಆಗಿರ್ಬೋದು, ಭಾರತೀಯ ಜನಶಕ್ತಿ ಕಾಂಗ್ರೆಸ್ ಅಥವಾ ಪಕ್ಷೇತರ ಅಭ್ಯರ್ಥಿಗಳು ಎಲ್ಲರೂ ಕೂಡ ಸ್ಪರ್ಧೆಗಿಳಿದಿದ್ದಾರೆ. ಸೊ ಟೋಟಲಿ ಈ ಕರಾವಳಿ ಭಾಗದಲ್ಲಿ 2013ರ ಚುನಾವಣೆಯಲ್ಲಿ BJP ಹೀನಾಯವಾಗಿ ಸೋಲನ್ನು ಕಂಡಿತ್ತು. ಸೊ ಈ ಬಾರಿಯ 2018ರ ಚುನಾವಣೆಯಲ್ಲಿ ಯಾವ ರೀತಿಯ ಒಂದು ಫಲಿತಾಂಶ ಬರುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ? ಹಾಗೆ ಬೇರೆ ಬೇರೆ ಪಕ್ಷಗಳು ಏನು ಸ್ಪರ್ಧಿಸ್ತಾ ಇರೋದ್ರಿಂದ ಸೊ ಯಾವ ರೀತಿ ಒಂದು ಫಲಿತಾಂಶಗಳು ಇರಬಹುದು? ಇದಕ್ಕೇನಾದರೂ ಈ ಪಕ್ಷಗಳು ಸ್ಪರ್ಧಿಸ್ತಿರೋದ್ರಿಂದ BJPಯ ವೋಟ್ಗೆ ಏನಾದರೂ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆಯಾ? ಕಳೆದ ಬಾರಿ 2013ರಲ್ಲಿ 11 ಜನ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರು. ಆ ಹಿನ್ನೆಲೆಯಲ್ಲಿ ನಾವು ಹೋಲಿಕೆ ಮಾಡಿದಾಗ ಈ ಬಾರಿ 5 ಜನ ಅಭ್ಯರ್ಥಿಗಳಿದ್ದಾರೆ. ಅದು ಕೂಡ ಒಂದು ರಾಜ್ಯದ ಪ್ರಚಲಿತ 3 ದೊಡ್ಡ ಪಕ್ಷಗಳು, ಅದು ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ಮತ್ತು ಜನತಾದಳ. ಅದು ಪ್ರಾದೇಶಿಕ ಪಕ್ಷವಾದರೂ ಕೂಡ ರಾಜ್ಯದಲ್ಲಿ ಅದರ ಒಂದು ಕಡೆ ಹಿಂದೆ ಅಧಿಕಾರ ಮಾಡಿದಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯ ಪ್ರಾದೇಶಿಕ ಪಕ್ಷವಾದರೂ ಕೂಡ ಅದಕ್ಕೆ ಕೂಡ ಒಳ್ಳೆಯ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಹಾಗಾಗಿ 3 ಪ್ರಬಲ ಪಕ್ಷಗಳು ಇವತ್ತು ಚುನಾವಣಾ ಕಣದಲ್ಲಿದೆ. ಪಕ್ಷೇತರ ಅಭ್ಯರ್ಥಿಗಳು ಕೂಡ 2 ಕಣದಲ್ಲಿದ್ದಾರೆ. ಈ ಫಲಿತಾಂಶ ಒಂದು ನೇರ ರಾಜಕೀಯಕ್ಕೆ, ಯಾಕಂದರೆ ಸ್ಪರ್ಧೆ ಇರುವುದು ಮುಖ್ಯವಾಗಿ BJP ಮತ್ತು ಕಾಂಗ್ರೆಸ್ ಮಧ್ಯೆ. ಹಾಗಾಗಿ ಜನತೆ ಸ್ಪಷ್ಟ ತೀರ್ಮಾನ ಕೈಗೊಳ್ತಾರೆ. ಯಾಕಂದರೆ ಹಿಂದೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವಾಗ BJPಗೆ ಒಂದು ಮಿಷನ್ 272 ಅಂತ ಹೇಳಿದ್ದಾರೆ, 272+ ಅಂತೇಳಿ. ಬಹುಶಃ ಜನತೆ ಪೂರ್ಣ ಪ್ರಮಾಣದ ಬಹುಮತ ಕೊಟ್ಟು 282 ಸೀಟ್ BJP ಕೊಟ್ಟಿದ್ದಾರೆ. NDA ಗುಂಪಲ್ಲಿ ಮತ್ತೆ ಒಂದು 35-40 ಸೀಟು ಕೊಟ್ಟಿದ್ದಾರೆ. ಹಾಗಾಗಿ ಸುಮಾರು 335-40 ಸೀಟಷ್ಟು ಕೇಂದ್ರದಲ್ಲಿ NDA ಸರ್ಕಾರ ಆಡಳಿತ ಮಾಡುವಾಗ ಬಂದಿತ್ತು. ಅದೇ ರೀತಿ ನಮ್ಮ ವಿಷನ್ ಕೂಡ ಈಗ 150+ ಅಂತೇಳಿ ಸನ್ಮಾನ್ಯ BS ಯಡಿಯೂರಪ್ಪರನ್ನು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ನಾವು ಬಿಂಬಿಸಿ
ಆ ಒಂದು ಅಷ್ಟು ಸೀಟ್ನ ಗುರಿ ಬಗ್ಗೆ ನಾವು ಜನರ ಮುಂದೆ ಇಟ್ಟಿದ್ದೇವೆ. ಬಹುಶಃ ಜನತೆ ತೀರ್ಮಾನ ಮಾಡಿದರೆ ಅದಕ್ಕಿಂತ ಹೆಚ್ಚು ಕೂಡ ಬರ್ಬೋದು. ಅಂತೂ ಕನಿಷ್ಠ 125ಕ್ಕಿಂತ ಕಡಿಮೆ ಅಂತೂ ಆಗೋದೇ ಇಲ್ಲ. 125ಕ್ಕಿಂತ ಪ್ಲಸ್ ಅದು ಎಷ್ಟು ಆಗ್ಬೋದು. ಹಾಗಾಗಿ ಪೂರ್ಣ ಬಹುಮತ ಸರ್ಕಾರ ಖಂಡಿತವಾಗಿ BJPಲಿ ಕರ್ನಾಟಕದಲ್ಲಿ ಮಾಡ್ತಾರೆ ಅಂತ ಒಂದು ಆಶಾಭಾವನೆ ಇಟ್ಕೊಂಡಿದ್ದೇವೆ. ಪ್ರಾದೇಶಿಕ ಪಕ್ಷಗಳು ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳು ಅಥವಾ ಪಕ್ಷೇತರ ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿ ಬರೋದು ಯಾರನ್ನು ನಾವು ನಗಣ್ಯ ಮಾಡೋದಿಲ್ಲ. ಎಲ್ಲರೂ ಅವರವರ ಶಕ್ತಿ ಸಾಮರ್ಥ್ಯವಾಗಿ ಇವತ್ತು ಸ್ಪರ್ಧೆ ಮಾಡಿದ್ದಾರೆ. ಆದರೂ ಜನತೆ ಒಂದು ನಮ್ಮ ಓಟನ್ನು ಅದು ವ್ಯರ್ಥ ಆಗಬಾರ್ದು, ಮುಂದಿನ ಸರ್ಕಾರಕ್ಕೆ ಕೊಡುವಂಥ ಬೆಂಬಲ ಎಂಬ ಭಾವನೆಯಿಂದ ಇವತ್ತು ಸ್ಪಷ್ಟ ನಿರ್ಧಾರದಿಂದ BJPಗೆ ಬೆಂಬಲಿಸ್ತಾರಂತೆ ನನ್ನ ಭಾವನೆ ಇದೆ. ಕರಾವಳಿಯಲ್ಲಿ ಒಂದೆಷ್ಟು ಸೀಟ್ಗಳು ಬರ್ಬೋದು BJP? ನಮ್ಮ ನಿರೀಕ್ಷೆ ಪ್ರಕಾರ ಉಡುಪಿ ಜಿಲ್ಲೆಯಲ್ಲಿ 5ಕ್ಕೆ 5 ಸೀಟು ಇರ್ತದೆ. ಯಾಕಂದರೆ ಕಾರ್ಕಳ ಕ್ಷೇತ್ರ ಸ್ವಲ್ಪ ಒಳ ಪ್ರದೇಶ ಆದರೂ ಕೂಡ ನಮ್ಮ ಕರಾವಳಿಯ ಬೈಂದೂರು, ಕುಂದಾಪುರ, ಉಡುಪಿ, ಕಾಪು, ಕಾರ್ಕಳ ನಮಗೆ 5ಕ್ಕೆ 5 ಸೀಟ್ ಕೂಡ ಉಡುಪಿ ಜಿಲ್ಲೆಯದು ಬರ್ತದೆ. ಅದೇ ರೀತಿ ಮಂಗಳೂರಲ್ಲಿ ಕೂಡ ಸಾಕಷ್ಟು ಒಳ್ಳೆಯ ಪ್ರಭಾವ ಇದೆ. ಖಂಡಿತವಾಗಿ ಒಂದು ನಮ್ಮ 2 ಅವಿಭಾಜ್ಯ ಜಿಲ್ಲೆಯಲ್ಲಿ ತುಂಬ ಸೀಟು ನಮಗೆ ಬರ್ತಾ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಮತದಾನ ಅನ್ನುವಂಥದ್ದು ಎಷ್ಟು ಅಮೂಲ್ಯ ಅನ್ನುವಂಥದ್ದು, ನೀವು ಕೂಡ ಪ್ರತಿಯೊಬ್ಬರು ಮತವನ್ನು ಚಲಾಯಿಸಿದ್ದಾರೆ ಅನ್ನುವಂಥದ್ದು ನಮ್ಮ ಭಾವನೆಯಾಗಿದೆ. ನಮ್ಮೆಲ್ಲರಿಗೂ ಹಕ್ಕಿದೆ, ಮತದಾನ ಅನ್ನುವಂಥದ್ದು ನಮ್ಮ ಹಕ್ಕು. ಅದರಲ್ಲೂ ಕೂಡ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಯಾವ್ಯಾವ ರೀತಿ ಮತದಾನ ಆಯಿತು, ಹಾಗೆಯೇ ಅಭ್ಯರ್ಥಿಗಳು ತಮ್ಮ ಪಕ್ಷದ ಪರವಾಗಿ ಏನೆಲ್ಲ ಮಾತನಾಡಿದ್ರು ಅನ್ನುವಂತಹದ್ರ ಕುರಿತು ನೋಡಿದ್ರಲ್ಲ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.